ವಾಣಿಜ್ಯ ಅಡುಗೆ ಮನೆ ಮತ್ತು ಅಡುಗೆ ಸಲಕರಣೆಗಳಿಗೆ ಹೆಸರುವಾಸಿಯಾಗಿರುವ ಕಂಪನಿ ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಮತ್ತು ವಾಂಗ್ ಪ್ರೊಫೆಷನಲ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಹಭಾಗಿತ್ವದಲ್ಲಿ ಅಂತಾರಾಷ್ಟ್ರೀಯ ಕಂಪನಿಯಾಗಿರುವಂತಹ ರೇಷನಲ್ ಕಾಂಬಿ ಓವನ್ ಯೂನಿಟ್ನ ಕಾರ್ಯಕ್ಷಮತೆ ಮತ್ತು ಪ್ರಾತ್ಯಕ್ಷತೆಯು ನಗರದ ವಿಜಯ್ ಚಂದ್ರಿಕಾ ಬಡಾವಣೆಯಲ್ಲಿರುವ ಶೀಲಾ ಇಕ್ವಿಪ್ಮೆಂಟ್ನಲ್ಲಿ ನಡೆಯಿತು. ವಾಣಿಜ್ಯ ಅಡುಗೆ ಮನೆ ಮತ್ತು ಅಡುಗೆ ಸಲಕರಣೆಗಳಿಗೆ ರಾಜ್ಯ ಸೇರಿದಂತೆ ದೇಶ ವಿದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಏಕೈಕ ಸಂಸ್ಥೆಯಾಗಿರುವ ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ 1998ರಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದಲ್ಲಿ ಸಲಕರಣೆ ತಯಾರಿಕಾ ಘಟಕ ಮತ್ತು ಪೂರೈಕೆದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದು, ಇಲ್ಲಿ ತಯಾರಿಕೆಯಾಗುವ ಉಪಕರಣಗಳು ವಾಣಿಜ್ಯ ಅಡುಗೆ ಮನೆ ಮತ್ತು ಅಡುಗೆ ಸಲಕರಣೆಗಳಿಗೆ ಬಳಸಲಾಗುತ್ತದೆ. ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಔತಣಕೂಟಗಳು, ಕೈಗಾರಿಕಾ ಸಾಂಸ್ಥಿಕ ಕ್ಯಾಂಟೀನ್ಗಳು, ಆಸ್ಪತ್ರೆಗಳು ಮತ್ತು ಬೇಕರಿಗಳ ಅಗತ್ಯಗಳನ್ನು ಪೂರೈಸಲು ವಿಶೇಷವಾಗಿ ರಚಿಸಲಾದ ಹೈಟೆಕ್ ಮತ್ತು ಅತ್ಯಾಧುನಿಕ ಅಡುಗೆ ಸಲಕರಣೆಗಳನ್ನು ಉತ್ಪಾದನೆಯಲ್ಲಿ ಪರಿಣತಿಯನ್ನು ಹೊಂದಿದ್ದಾರೆ. ಕರಾವಳಿಯ ಗ್ರಾಹಕರಿಗೆ ಅನುಕೂಲವಾಗುವಂತೆ 28 ವರ್ಷದ ಬಳಿಕ ಮಂಗಳೂರಿನ ವಿಜಯ್ ಚಂದ್ರಿಕಾ ಬಡಾವಣೆಯಲ್ಲಿ ನೂತನವಾಗಿ ಕಚೇರಿಯನ್ನು ಆರಂಭಿಸಿದ್ದು, ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ನೀಡುವ ನಿಟ್ಟಿನಲ್ಲಿ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಅಂತಾರಾಷ್ಟ್ರೀಯ ಕಂಪನಿಯಾಗಿರುವಂತಹ ರೇಷನಲ್ ಕಾಂಬಿ ಓವನ್ ಯೂನಿಟ್ನ ಪರಿಚಯಿಸುವ ನಿಟ್ಟಿನಲ್ಲಿ ಅದರ ಕಾರ್ಯಕ್ಷಮತೆ ಮತ್ತು ಪ್ರತ್ಯಕ್ಷತೆಯನ್ನು ಮಂಗಳೂರಿನ ಹೆಸರಾಂತ ಹೋಟೆಲ್ ಉದ್ಯಮಿಗಳ ಮಾಲೀಕರು ಹಾಗೂ 50ಕ್ಕೂ ಹೆಚ್ಚು ಬಾಣಸಿಗರಿಗೆ ಚೆಫ್ ವೀರ ನಾಗೇಶ್ವರ್ ರಾವ್, ರ್ಯಾಷನಲ್ ರೀಜಿಯನ್ ಕಾರ್ಪೊರೇಟ್ ಚೆಫ್ ಹಾಗೂ RSVP ಅಂಶುಲ್ ಗುಪ್ತಾ ಮಾಹಿತಿ ನೀಡಿದರು. ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಹ ಸಂಸ್ಥಾಪಕರಾದ ರವೀಂದ್ರನಾಥ ಮಾರ್ಲಾ ಅವರು ಮಾತನಾಡಿ, 1998ರಲ್ಲಿ ಬೆಂಗಳೂರಿನಲ್ಲಿ ಪ್ರಾರಂಭಗೊಂಡು 28 ವರ್ಷದ ಬಳಿಕ ಕರಾವಳಿ ಕರ್ನಾಟಕದ ಗ್ರಾಹಕರಿಗಾಗಿ ಮಂಗಳೂರಿನ ವಿಜಯ್ ಚಂದ್ರಿಕಾ ಬಡಾವಣೆಯಲ್ಲಿ ಸುಸಜ್ಜಿತವಾದ ಕಚೇರಿಯನ್ನು ಪ್ರಾರಂಭಿಸಿದ್ದೇವೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಕಂಪನಿ ರೇಷನಲ್ ಕಾಂಬಿ ಓವನ್ ಯೂನಿಟ್ನ ಡೆಮೋ ಕಾರ್ಯಕ್ರಮದಲ್ಲಿ ಮಂಗಳೂರಿನ 50ಕ್ಕೂ ಹೆಚ್ಚು ಬಾಣಸಿಗರು ಭಾಗವಹಿಸಿದ್ದಾರೆ ಎಂದರು. ನಮಸ್ಕಾರ. ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ಬಂದ್ಪನ ಕಂಪನಿ ಬ್ಯಾಂಗ್ಳೂರು ಒರಿಜಿನೇಟ್ 1998 ಆದ ಇತ್ತೆ 21 ವರ್ಷದ ಬೊಕ್ಕ ಕುಡ್ಲಾಗ ಬೈದಿಂದ ಎಂಕಲು ಕುಡ್ಲಾದ ಚಂದ್ರಿಕಾ ಬಡಾವಣೆ ಎಂಕಲು ಹೊಸತ್ತು ಆಫೀಸ್ ಶುರು ಮಾಡ್ತದ ಅಂಚೆನೆ ಇನ್ನಿ ಎಂಕುಲು ರ್ಯಾಷನಲ್ ಪನ್ಪುನ ಒಂಜಿ ಕಂಪನಿದೊಟ್ಟಿಗೆ ಎಂಕುಲು ಟೈಅಪ್ ಮಲ್ತದ ಅಕಲ್ನ ಒಂಜಿ ಪ್ರಾಡಕ್ಟ್ದ ಡೆಮೋ ಮೂಲ ಮಲ್ತೊಂದು ಇಲ್ಲ. ರ್ಯಾಷನಲ್ ಇಸ್ ಎ ವೆರಿ ಗುಡ್ ಬ್ರ್ಯಾಂಡ್. ಅವೇನು ಎಂಕುಲು ಕುಡ್ಲದ ಮಾರ್ಕೆಟೆಡ್ ಶೀಲಾ ಇಕ್ವಿಪ್ಮೆಂಟ್ಸ್ ಮುಖಾಂತರ ಎಂಕುಲು ನನ್ನ ಲೈನು ಪ್ರಮೋಟ್ ಮಲ್ಪೊಡು ಬಂದು ಇನ್ನಿ ಒಂಜಿ ಎಂಕುಲು ಒಂಜಿ ಪ್ರೋಗ್ರಾಮ್ ಮಲ್ತದ. ಇನ್ನಿ ಸುಮಾರು ಒಂಜಿ 50 ಜನ ಶೆಫ್ ನಕುಲು ಬತ್ತದು ರ್ಯಾಷನಲ್ ಕಾಂಬಿ ಒಂದು ಎಂಚ ಮಲ್ಪುನಿ ಇಂದು ಬಂದು ಮೂಲ ಐತ ಒಂಜಿ ಡೆಮೋನು ತೂತೇರು ಮಾತೇರಿಗಳ ಭಾರಿ ಖುಷಿ ಆತನು. ಒಂದೊಂಜಿ ಎಡ್ಡೆ ಪ್ರಾಡಕ್ಟ್ ರೆಸ್ಟೋರೆಂಟ್ಸ್ ಆವಡು ಅತಂದ ಚೌಲ್ಟ್ರಿ ಆವಡು ಅತಂದ ಹಾಸ್ಪಿಟಲ್ಸ್ ಆವಡು ಮಾತ ಕ್ಯಾಂಟೀನ್ಗಳ ಒಂದೊಂಜಿ ಬೋರ್ಡ್ ಆಪ್ನ ಪ್ರಾಡಕ್ಟ್ ನೆಟ್ ಮಲ್ಟಿಪಲ್ ಐಟಮ್ಸನ್ನು ಸೈಮಲ್ಟೇನಿಯಸ್ಲಿ ಕುಕ್ ಮಲ್ಪೊಲಿ ನೆತ್ತ ಮಾತೆಲ್ಲ ಸದುಪಯೋಗ ಪಡೋಡು ಬಂದು ಏನು ಮಾತ ರೆಸ್ಟೋರೆಂಟ್ ದಕಳ್ಳ ಅಂಚನೆ ಶಾಲೆ ಕಾಲೇಜದ ಕ್ಯಾಂಟೀನ್ ದಕಳ್ಳ ಏನು ಮಾತಾಡಲ್ಲ ವಿನಂತಿ ಮಾಡ್ತೀನಿ. ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಸಹ ಸಂಸ್ಥಾಪಕರಾದ ವಿಜಯ್ ಶೆಟ್ಟಿ ಅವರು ಮಾತನಾಡಿ, ನಮ್ಮ ಸಂಸ್ಥೆಗೆ ಈಗಾಗಲೇ ಕರಾವಳಿ ಭಾಗದಲ್ಲಿ ಬೇಡಿಕೆ ಹೆಚ್ಚಿರುವುದರಿಂದ 3000ಕ್ಕೂ ಅಧಿಕ ಶಾಲಾ, ಕಾಲೇಜು, ದೇವಸ್ಥಾನ, ರೆಸ್ಟೋರೆಂಟ್ ಸೇರಿದಂತೆ ಹಲವು ಕಡೆಗಳಲ್ಲಿ ಅಡುಗೆ ಸಲಕರಣೆ ಉಪಕರಣಗಳನ್ನು ಅಳವಡಿಸಿದ್ದೇವೆ ಎಂದರು. ಎಲ್ಲರಿಗೂ ನಮಸ್ಕಾರ. ನಾವು ಶೀಲಾ ಇಕ್ವಿಪ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಅಂತ ಇದು ಬೆಂಗಳೂರಲ್ಲಿ 1998ರಲ್ಲಿ ಹುಟ್ಟಿ ಇವತ್ತಿಗೆ 27 ವರ್ಷವನ್ನು ಪೂರೈಸಿದಂಥ ಕಂಪನಿ. ನಾವು ಬೆಂಗಳೂರಲ್ಲಿ ಅಥವಾ ಆಲ್ ಓವರ್ ಇಂಡಿಯಾ ಮತ್ತು ನಾವು ಮಿಡ್ಲ್ ಈಸ್ಟ್ಗಳಿಗೆ ನಮ್ಮ ಇಕ್ವಿಪ್ಮೆಂಟನ್ನು ಸಪ್ಲೈ ಮಾಡ್ತಾಯಿದ್ದೀವಿ. ಹಾಗೆ ನಮ್ಮ ಮಂಗಳೂರು, ಉಡುಪಿ ಮತ್ತು ಸೌತ್ ಕೆನರಾದಲ್ಲಿ ಇರುವಂಥ ಎಲ್ಲ ಕಾಲೇಜ್ಗಳಾಗಿರ್ಬೋದು, ರೆಸ್ಟೋರೆಂಟ್ಗಳಿರ್ಬೋದು, ಅಥವಾ ಯಾವುದೇ ಚೌಟ್ರಿ ಇರ್ಬೋದು, ಟೆಂಪಲ್ ಇರ್ಬೋದು, ಅಥವಾ ಕಲ್ಯಾಣ ಮಂಟಪ ಇರ್ಬೋದು, ಹಾಲ್ಸ್ ಇರ್ಬೋದು, ಎಲ್ಲ ವಿಭಾಗದಲ್ಲೂ ಕೂಡ ನಾವು ಕಿಚನನ್ನು ಮಾಡಿ
ಭಾಳಷ್ಟು ಹೆಚ್ಚು ಕಮ್ಮಿ ಒಂದು 3,000 ಕಿಚನ್ಗಳನ್ನು ನಾವು ಮಂಗಳೂರಲ್ಲಿ ಮಾಡಿದ್ದೀವಿ. ಹಾಗೆ ಇನ್ನೂ ಕೂಡ ಅಲ್ಲಿರುವಂಥ ಪೊಟೆನ್ಷಿಯಲನ್ನು ನೋಡಿ ನಾವು ಕೂಡ ಇಲ್ಲಿ ಒಂದು ಬ್ರ್ಯಾಂಚನ್ನು ಓಪನ್ ಮಾಡಿ ಮಂಗಳೂರಲ್ಲಿ ಈಗ ಕಳೆದ ಒಂದು 6 ತಿಂಗಳಿಂದ ಇಲ್ಲೊಂದು ನಾವು ಒಂದು ಡಿಸ್ಪ್ಲೇ ಯೂನಿಟನ್ನು ಕೂಡ ಇಟ್ಟಿದ್ದೀವಿ. ಯಾರಾದರೂ ಕಿಚನನ್ನು ಮಾಡುವಂಥ ಒಂದು ವಿಚಾರ ಇದ್ದರೆ ಖಂಡಿತ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಮ್ಮ ಶೋರೂಮ್ಗೆ ಬಂದು ಇಲ್ಲಿರುವಂಥ ಪ್ರಾಡಕ್ಟ್ಗಳನ್ನು ನೋಡ್ಬೋದು. ಹಾಗೆ ನಾವು ಇವತ್ತು ಒಂದು ರೇಷನಲ್ ಜೊತೆ ಒಂದು ಡೆಮೋ ಮಾಡಿದ್ದೀವಿ. ಅವರ ಒಂದು ಯೂನಿಟನ್ನು ಇಲ್ಲಿ ಡಿಸ್ಪ್ಲೇ ಮಾಡಿ ಅದರೆಲ್ಲ ಎಲ್ಲ ಬಂದಂಥ 50 ಜನ ಶೆಫ್ಗಳು ಬಂದಿದ್ದರು. ಅವರಿಗೆಲ್ಲರಿಗೂ ಒಂದು ಡೆಮೋವನ್ನು ಕೊಟ್ಟು ಅದರಲ್ಲಿ ಮಾಡುವಂಥ ಮಲ್ಟಿಪಲ್ ಆಪ್ಷನ್ ಇರುವಂಥ ಒಂದೇ ಒಂದು ಇಕ್ವಿಪ್ಮೆಂಟಲ್ಲಿ ಎಲ್ಲ ಥರದ ಪದಾರ್ಥಗಳನ್ನು ಮಾಡ್ಬೋದು ಎನ್ನುವಂಥ ಒಂದು ಡೆಮೋವನ್ನು ಇವತ್ತು ಕೊಟ್ಟಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಗೆ ಅವರಿಗೂ ಕೂಡ ಇವತ್ತು ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಜೊತೆ ಅವರು ಯಾವತ್ತೂ ಇರ್ತಾರೆ. ಯಾರಿಗಾದರೂ ರೇಷನಲ್ ಓವನ್ ಬಗ್ಗೆ ಏನಾದರೂ ಬೇಕಿದ್ದರೆ, ಅದರ ಬಗ್ಗೆ ಡೀಟೇಲ್ಸ್ ಬೇಕಿದ್ದರೆ ಅಥವಾ ಪ್ರಾಡಕ್ಟ್ ಬೇಕಿದ್ದರೆ, ಅದರ ಸರ್ವಿಸ್ ಬೇಕಾದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಾವು ಅವ್ರ ಜೊತೆ ಒಟ್ಟಿಗೆ ಟೈಅಪ್ ಮಾಡ್ಕೊಂಡು ಇಲ್ಲಿ ಮಂಗಳೂರು ಭಾಗದಲ್ಲಿ ಅಥವಾ ಉಡುಪಿ ಇರ್ಬೋದು ಅಥವಾ ಸೌತ್ ಕಂಟ್ರಿಯಲ್ಲಿ ಎಲ್ಲಿ ಬೇಕಾದರೂ ಇದ್ದರೂ ನಾವು ನಿಮ್ಮನ್ನು ಭೇಟಿ ಮಾಡುವಂಥ ಒಂದು ಅವಕಾಶವನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ಥ್ಯಾಂಕ್ ಯು. ಪ್ರತೀಕ್ಷತೆಯನ್ನು ನೀಡಿ ಬಳಿಕ ಮಾತನಾಡಿದ ರೀಜನಲ್ ಕಾರ್ಪೊರೇಟ್ ಚೆಫ್ RSVP ಅಂಶುಲ್ ಗುಪ್ತಾ ಅವರು, ನಾನು ಹಲವಾರು ಕಂಪನಿಗಳಲ್ಲಿ ಶೆಫ್ ಆಗಿ ಕಾರ್ಯನಿರ್ವಹಿಸಿದ ಅನುಭವವನ್ನು ಹೊಂದಿದ್ದು, ಈಗ ರ್ಯಾಷನಲ್ ಇಂಡಿಯಾದ ಮೂಲಕ ನಾವು ಅಡುಗೆ ಮನೆಯ ನಿರ್ವಹಣೆ ವೆಚ್ಚವನ್ನು ಕಡಿಮೆ ಮಾಡುತ್ತೇವೆ. ಜರ್ಮನ್ ಬ್ರ್ಯಾಂಡ್ ಆಗಿರುವ ರ್ಯಾಷನಲ್ ಮೂಲಕ ಗ್ಯಾಸ್, ವಿದ್ಯುತ್, ನೀರಿನ ಬಳಕೆಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಎಂದರು. Hi, I am Chef Anshul. I take care of Rational for South India market, and I'm also a chef. I have worked with a lot of companies like Ritz-Carlton, Oberoi as a chef, and US as well. I had my own restaurant as well. So right now I'm associated with Rational India. So we are a combi steamer technology where we give solutions to the kitchen to reduce their operation cost, and we are a German brand. So how a German brand like Rational help kitchen to reduce their operation cost, I'll tell you, by standardizing the operation, by reducing their resources consumption like gas, electricity, water consumption. ಕಾರ್ಯಕ್ರಮದಲ್ಲಿ ಶೀಲಾ ಇಕ್ವಿಪ್ಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕಿ ಯಶೋಮತಿ ರವೀಂದ್ರನಾಥ್, ವಾಂಗ್ ಪ್ರೊಫೆಷನಲ್ಸ್ ಪ್ರೈವೇಟ್ ಲಿಮಿಟೆಡ್ನ ರಾಜೇಶ್, ವಾಂಗ್ ಪ್ರೊಫೆಷನಲ್ಸ್ ಪ್ರೈವೇಟ್ ಲಿಮಿಟೆಡ್ನ ವೆಂಕಟೇಶ್, ವೀರಾ ನಾಗೇಶ್ವರ್ ರಾವ್, ರ್ಯಾಷನಲ್ ರೀಜನಲ್ ಕಾರ್ಪೊರೇಟ್ ಚೆಫ್ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, V4 ನ್ಯೂಸ್, ಮಂಗಳೂರು.